भवेत् जन्मनि जन्मनि
ಮನ್ನಿಸಿ ನಮಗೆ ಅನುಗ್ರಹವನ್ನು ಕೊಡ್ತಾರೆ ಅಂತ ಶಾಸ್ತ್ರ ಹೇಳುವಂತ ದೇವರನ್ನು ಒಂದು ಆರಾಧನೆ ಮಾಡಬೇಕಾದ್ರೆ ವಿಧಾನ ಉಂಟು, ಮಂಡಲವನ್ನು ಬರೆಯುವಂಥದ್ದು. ನಮಗೆ ನಿತ್ಯ ಪೂಜೆಗೆ ಬೇಕಾಗುವಂತಹ ಆ ಒಂದು ಸಾನ್ನಿಧ್ಯ ಒಂದು ಬಿಂಬದಲ್ಲಿ ನಾವು ದೇವಸ್ಥಾನದಲ್ಲಿ ಇದು ನೈಮಿತ್ತಿಕವಾದಂತಹ ಸತ್ಯಮಾದ್ರಿಂದ ವಿಶೇಷವಾಗಿ ಆ ಶಾರದಾ ದೇವಿಯ ಬಿಂಬೋಪಾದೇವಿ ಕಲಾದೇವಿಯನ್ನು ಸಮೃದ್ಧಿಯಾಗಿ ನಮಗೆ ವಿಶೇಷವಾಗಿ ನಾವು ಕೈ ಮುಗಿಯುವಾಗ ನಮಗೆ ಅದರಿಂದ ಸ್ಪಂದನ ನಮಗೆ ಸಿಗಬೇಕು. ಆ ಮೂಲಕವಾಗಿ ನಾವು ಏನು ಕೇಳ್ತೇವೆ ಅದನ್ನೆಲ್ಲ ದೇವರ ಕೊಡಬೇಕು ಎನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ನಾವು ವಿಶೇಷವಾಗಿ ದೇವರನ್ನು ಮಂಡಲ ಮಧ್ಯದಲ್ಲಿ ಪಂಚಗಮನಿಕವಾದಂತಹ ಮಂಡಲ ಮಧ್ಯದಲ್ಲೆಲ್ಲ ಆ ದೇವರನ್ನು ಆಹ್ವಾನಿಸಿಕೊಂಡು ಅರ್ಚನಾರಾಧನೆಗಳನ್ನು ಮಾಡಬೇಕು ಎನ್ನುವಂತಹ ಶಾಸ್ತ್ರ ಇರುವಂತಹ ಮಿತ್ರ ಮಾತುಗಳನ್ನು ವಿಶೇಷವಾಗಿ ಯಾರೆಲ್ಲ ಆ ಮಂಡಲದಲ್ಲಿರುವಂತಹ ಆ ದೇವಿಯನ್ನೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇವೆಯೋ ಅವರಿಗೆಲ್ಲ ಇಷ್ಟ ಮಾತ್ರ ನಮ್ಗೆ ಏನು ಇಷ್ಟಾರ್ಥ ಉಂಟು ಅದನ್ನೆಲ್ಲ ಮಂಡಲದಲ್ಲಿ ಇರತಕ್ಕಂತಹ ದೇವಿ ನಮಗೆ ಅನುಗ್ರಹ ಮಾಡ್ತಾರೆ ಎನ್ನುವಂತಹ ಶಾಸ್ತ್ರ. ಅಂತಹ ಮಂಡಲ ಮಧ್ಯದಲ್ಲಿ ಕಲ್ಪೋಕ್ತ ಪೂಜಾದಿಗಳನ್ನೆಲ್ಲ ಪೂರೈಸಿಕೊಂಡು ಅಗ್ನಿ ಮಂದಿರದಲ್ಲಿ ಹೋಮವನ್ನು ಮಾಡಬೇಕು ಎನ್ನುವಂತಹ ಶಾಸ್ತ್ರ ಇರುವಂಥದ್ದು. ಯಾಕೆ ಅಂತ ಕೇಳಿದರೆ ಈ ಕಲಿಯುಗದಲ್ಲಿ ನಾವು ಪುರಾಣದಲ್ಲಿ ಕೇಳುವ ಹಾಗೆ ಸಾವಿರಾರು ವರ್ಷ ಕುರಿತು ದೇವರನ್ನು ತಪಸ್ಸು ಮಾಡಿದರೆ ನಮಗೆ ಆಯುಷ್ಯವೂ ಇಲ್ಲ, ಉಳಿಸುವುದೂ ಇಲ್ಲ. ಆ ಪ್ರಕಾರದಲ್ಲಿ ನಮಗೆ ಆ ದೇವರು ಒಲಿಬೇಕಾದ್ರೆ ಈ ಕಲಿಯುಗದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿ ಅದಕ್ಕೋಸ್ಕರವಾಗಿ ಸಹಾಯಜ್ಞ ಪ್ರಜಾಪತಿ ದೇವರು ಬ್ರಹ್ಮದೇವರು ಪ್ರಜೆಗಳನ್ನು ಸೃಷ್ಟಿ ಮಾಡುವಾಗ ಯಜ್ಞ ಸೃಷ್ಟಿ ಮಾಡಿಕೊಂಡು ಆ ಮೂಲಕವಾಗಿ ಹೋಮರೂಪದಲ್ಲಿ ಅಗ್ನಿಮಂತ್ರದಲ್ಲಿ ಕೊಡಿ ಸಂಸ್ಕಾರಯುತವಾದಂಥ ಅಗ್ನಿಮಂತ್ರದಲ್ಲಿ ಕೊಟ್ಟಂತಹ ಸಂದರ್ಭದಲ್ಲಿ ಅಗ್ನಿದೇವರು ನಮಗೆ ತಗೊಂಡು ಬಂದು ಮುಟ್ಟಿರ್ತಾರೆ. ಅದರಿಂದ ನಿಮಗೆ ಬೇಕಾಗುವಂತಹ ಇಷ್ಟಾರ್ಥಗಳನ್ನೆಲ್ಲ ನಾವು ಅನುಗ್ರಹ ಮಾಡ್ತೇವೆ ಎನ್ನುವಂತಹದಕ್ಕೋಸ್ಕರವೇ ಹೋಮ ಎನ್ನುವಂಥದ್ದು ಕಲಿಯುಗದ ರಾಮದೇವ ಎನ್ನುವಂತಹ ಶಾಸ್ತ್ರ ಇರುವಂಥದ್ದು. ನಂತರ ಈ ಕಲಶ ಮಧ್ಯದಲ್ಲಿ ಎಲ್ಲ ಆ ದೇವರನ್ನೆಲ್ಲ ಆವಾಹನೆ ಮಾಡಿಕೊಂಡು ಕಲೆಗಳನ್ನೆಲ್ಲ ಆವಾಹಿಸಿಕೊಂಡು ಅದನ್ನು ಪ್ರೋಕ್ಷಣೆ ಮಾಡಿದರೆ ದೇಹದ ಹೊರಗೆ ಇರುವಂತಹ ಭಾವಗಳೆಲ್ಲ ಪರಿಹಾರವಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇಹದ ಒಳಗೆ ಇರುವಂತಹ ಭಾವಗಳೆಲ್ಲ ಪರಿಹಾರವಾಗಿ ನಮಗೆ ಮೇಲ್ಕಾಲಕ್ಕೆ ಒಳ್ಳೆ ದರ್ಶನ, ಒಳ್ಳೆ ಸತ್ಕರ್ಮವನ್ನು ಮಾಡುವಂತಹ ಶುಭ ಯೋಗ ಎಲ್ಲ ದೇವರ ಅನುಗ್ರಹ ಮಾಡಿಕೊಡ್ತಾರೆ ಎನ್ನುವಂಥದ್ದು. ಅದರಿಂದ ವಿಶೇಷವಾಗಿ ಈ ಚಂಡಿಕಾ ಯಾಗದಲ್ಲಿ ನಾವು ವಿಶೇಷವಾಗಿ ಆರಾಧನೆ ಮಾಡಿರತಕ್ಕಂತಹ ದೇವತೆಗಳನ್ನು ಹೇಳಿದರೆ ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಮಹಾಕಾಲಿ ಸ್ವರೂಪದ ದೇವತೆ ಆ ಒಂದು ಮಧುಕೈಟವ ಎನ್ನುವಂತಹ ಆ ರಾಕ್ಷಸರನ್ನೆಲ್ಲ ವಿಶೇಷವಾಗಿ ಯೋಗ ನಿದ್ರೆಯಲ್ಲಿರತಕ್ಕಂತಹ ದೇವಿ ವಿಷ್ಣು ದೇವರಿಗೆ ಪ್ರೇರಣೆ ಕೊಡುವ ಮೂಲಕವಾಗಿ ಮಧುಕೈಟವರನ್ನು ನಾಶ ಮಾಡುವಂತಹ ಒಂದು ರೂಪವೇ ಮಹಾಕಾಲಿ ರೂಪ. ಇನ್ನು ಕೋಟಿ ಕೋಟಿ ಸಹಸ್ರ ತಂದಿನಾಂಶ ಅಂತ ಹೇಳುವ ಹಾಗೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ರಥಗಳು, ಆನೆಗಳು ಇರುವಂತಹ ಒಂದು ರಕ್ತಸಾಂದ್ರ ಮಹಿಷಾಸುರ. ಅವನು ಆ ಒಂದು ನಮ್ಮ ಕಥೆಯೆಲ್ಲ ತಿಳಿದಿದೆ ನಮಗೆ. ಆದರೂ ವಿಶೇಷವಾಗಿ ಬ್ರಹ್ಮದೇವರಲ್ಲಿ ಹೊರ ಹೇಳಿದ ಹಾಗೆ ಸ್ತ್ರೀಯಲ್ಲೇ ನಮಗೆ ಮರಣ ಮಾಡಬಾರದು ಎನ್ನುವುದನ್ನು ಬಿಟ್ಟು ಮಾತೆ ಎಲ್ಲ ಕೇಳ್ತಾನೆ. ಅವರಿಗೆ ಅದೇ ಕಂಡಕಾಯಿತು. ಆ ಮೂಲಕವಾಗಿ ಮಹಿಷಾಸುರ ಸೈನ್ಯ ಸಹಿತವಾಗಿ ಮಹಿಷಾಸುರನನ್ನು ಹತ ಮಾಡುವಂತಹ ಒಂದು ಸ್ವರೂಪಕ್ಕೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳಿತು. ಇನ್ನು ಕೌಶಿಕಿಯಾಗಿ ಶುಂಭ ಎನ್ನುವಂತಹ ರೋಗಕಂಟಕರಾದಂತಹ ರಕ್ಕಸರನ್ನೆಲ್ಲ ಆಕರ್ಷಿಸಿಕೊಂಡು ನಂತರದಲ್ಲಿ ಆ ಒಂದು ಧೂಮ್ರಾಕ್ಷ, ಹಾಗೆ ಚಂಡಮುಂಡ, ಹಾಗೆ ರಕ್ತಬೀಜಾಸುರ, ಹಾಗೆ ಶುಂಭ ಎಂಬಂತಹ ಈ ಲೋಕಕ್ಕೆ ಭೀತಿಯನ್ನು ಕೊಡುವಂತಹ ಈ ಧರ್ಮ ಕರ್ಮಗಳಿಗೆ ವಿರೋಧವಾಗಿರತಕ್ಕಂತಹ ಆ ಒಂದು ದುಷ್ಟ ರಾಕ್ಷಸರನ್ನು ಮಥನ ಮಾಡಿದಂತಹ ಮಹಾಸರಸ್ವತಿಯಿಂದ
ಪ್ರೀತಿಕರವಾದಂತಹ ಎಲ್ಲ ಅನ್ನವನ್ನು ನಾವು ಹೋಮ ಮಾಡಿದ್ದೇವೆ. ಅಷ್ಟದ್ರವ್ಯಯುತವಾದಂತಹ ಆ ಒಂದು ಪುರಾಣವನ್ನು ಹೋಮ ಮಾಡುವುದರಿಂದ ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳಿರುವ ಹಾಗೆ ಈ ಕ್ಷೇತ್ರವನ್ನು ವಿಶೇಷವಾಗಿ ಶಾರದೆಯನ್ನು ಆರಾಧನೆ ಮಾಡಿದ್ದೇವೆ. ವಿಶೇಷವಾಗಿ ಎಲ್ಲದಕ್ಕೂ ವರ್ಷ ವರ್ಷಗಳಲ್ಲಿ ವೈಭವವಾಗಿ ಇನ್ನಷ್ಟು ಈ ಕ್ಷೇತ್ರ ಬೆಳೆಸುವಂತಹ ಈ ಕ್ಷೇತ್ರವನ್ನು ನಡೆಸಿಕೊಡುವಂತಹ ಸಂಘಗಳಿಗೆ ವಿಶೇಷವಾದಂತಹ ಪ್ರಾಬಲ್ಯವನ್ನು ಅನುಗ್ರಹ ಮಾಡುವುದಕ್ಕಾಗಿ ಇನ್ನಷ್ಟು ಮೇಲ್ಕಾಲಕ್ಕೂ ಭಕ್ತರೆಲ್ಲ ಆಗಮಿಸಿ ಅವರ ಕಷ್ಟಗಳನ್ನೆಲ್ಲ ಹೇಳಿಕೊಡುವಂತಹ ಸಂದರ್ಭದಲ್ಲಿ ಕಷ್ಟಗಳೆಲ್ಲ ಪರಿಹಾರ ಸಿದ್ಧಿಯಾಗುವಂತಹ ಒಂದು ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ಇದೆ ಎನ್ನುವಂತಹ ಒಳ್ಳೆ ಮಾತನ್ನು ಇದಕ್ಕೂ ಎಲ್ರಿಗೂ ವಿಶೇಷವಾದಂತಹ ಭಗವತಿಯ ಅನುಗ್ರಹದಿಂದ ದಾರಿದ್ರ್ಯ ದುಃಖ ಭಯ ಹಾನಿಕಾಗುವುದರಿಂದ ಏನೆಲ್ಲ ಕೊರತೆ ಎನ್ನುವಂಥದ್ದು ಹಣದಲ್ಲಿ ಕೊರತೆ ಆಗಿರ್ಬೋದು, ಆರೋಗ್ಯದಲ್ಲಿ ಕೊರತೆ ಆಗಿರ್ಬೋದು, ಆಯುಷ್ಯದಲ್ಲಿ ಕೊರತೆ ಆಗಿರ್ಬೋದು, ಏನೆಲ್ಲ ಕೊರತೆ ಎನ್ನುವಂಥದ್ದು ಅದನ್ನೆಲ್ಲ ಪರಿಹರಿಸಿ ಪರಿಪೂರ್ಣವಾದಂತಹ ನಮಗೆ ಸಂಪತ್ತನ್ನು ಆ ದೇವರ ಅನುಗ್ರಹ ಮಾಡಬೇಕು. ದೈಹಿಕವಾದಂತಹ ಅನಾರೋಗ್ಯ ಪರಿಹಾರ ಆಗುವ ಮೂಲಕವಾಗಿ ಮಾನಸಿಕವಾಗಿಯೂ ನಾವು ಸ್ಥಿರವಾಗಿ ನಮ್ಮನ್ನು ಮನೆಯಲ್ಲಿ ಜೀವನ ಮಾಡುವಂತಹ ಸಂದರ್ಭದಲ್ಲಿ ಆ ಭಗವತಿ ಭಯಗಳನ್ನೆಲ್ಲ ಪರಿಹರಿಸಿ ಧೈರ್ಯ ರಚನೆಯನ್ನೆಲ್ಲ ಕೊಡುವ ಮೂಲಕವಾಗಿ ನಾವು ಸಮರ್ಥವಾದಂತಹ ಜೀವನ ಮಾಡುವಂತಹ ಒಂದು ಭಯವನ್ನು ಇನ್ನು ಮುಂದಕ್ಕೂ ವಿಶೇಷವಾಗಿ ಮನೆಯಲ್ಲಿರತಕ್ಕಂತಹ ಮಕ್ಕಳಿಗೆ ಸರಸ್ವತಿ ರೂಪವಾದಂತಹ ಆ ಶಾರದೆಯ ಅನುಗ್ರಹ ಆ ಮಕ್ಕಳಿಗೆ ಬರುವ ಮೂಲಕವಾಗಿ ಮಕ್ಕಳ ಮೂಲಕವಾಗಿ ಅನೇಕ ಕೀರ್ತಿ ಗೌರವಗಳ ಅಭಿವೃದ್ಧಿ ಇನ್ನು ಮನೆಯಲ್ಲೇ ಇರತಕ್ಕಂತಹ ಮಕ್ಕಳಿಗೆಲ್ಲ ಏನು ಶುಭ ಶೋಭನ ಮಾಡಬೇಕಿದೆಯೋ ಯೋಗ್ಯ ಕಾಲದಲ್ಲಿ ಅವರಿಗೆಲ್ಲ ಅಂತಹ ಶುಭ ಮಾಂಗಲ್ಯವನ್ನು ದೇವರ ಅನುಗ್ರಹ ಮಾಡುವ ಮೂಲಕವಾಗಿ ಇಷ್ಟೆಲ್ಲ ಮಾಡಿದ್ರಿಂದ ಕ್ಷೇತ್ರ ಬೆಳಗುತ್ತಾ ಉಂಟು. ಈ ಹುಣ್ಣಿಮೆಯ ಈ ಶುಕ್ಲ ಪಕ್ಷದಲ್ಲಿ ಈ ನವರಾತ್ರಿ ಪರ್ವಕಾಲದಲ್ಲಿ ಮಾಡಿದಂತಹ ಸತ್ಕರ್ಮದಿಂದ ಎಲ್ಲ ದುಃಖಗಳು ಪರಿಹಾರ ಆಗಿ ಬಾಧೆಗಳು ನಿವೃತ್ತಿಯಾಗಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಬಲಿಯಾರಿಸಿಯ ಆರೋಗ್ಯ ಆನಂದ ಎನ್ನುವಂತಹ ಐಶ್ವರ್ಯಗಳನ್ನು ದೇವರ ಅನುಗ್ರಹ ಮಾಡುವ ಮೂಲಕವಾಗಿ ನಾವೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇದಕ್ಕೆ ಸಹಕಾರ ಮಾಡಿದವರಿಗೆ ಎಲ್ಲರಿಗೂ ಭಗವತಿಯು ಪೂರ್ಣ ಅನುಗ್ರಹವನ್ನು ಕೊಡುವ ಮೂಲಕವಾಗಿ ಎಲ್ಲರಿಗೂ ಪೂರ್ಣಾಯುಷ್ಯ ಪೂರ್ಣಾರೋಗ್ಯ ಆಯುಷ್ಯಗಳನ್ನೆಲ್ಲ ಕೊಟ್ಟು ನಮ್ಮನ್ನು ಉದ್ಧರಿಸ್ತಾ ಇದ್ದಾರೆ ಎನ್ನುವಂತಹ ಒಳ್ಳೆ ಮಾತನ್ನು ಕೊಟ್ಟು ಅನುಗ್ರಹ ಮಾಡಿದ್ದೇವೆ ಅಂತ ನಾವೆಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳುವ. ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ बुद्धिं श्रियं बलं आयुष्यं तेजः आरोग्यं देहि मे अव्यवहाना देहि मे परमेश्वर देहि मे परमेश्वरी दुर्गादेवी दिव्य चरणारविंदे गोविंदानि गोविंदा. ಚಟ್ಟಿಗೆ ಯಾವ್ಯಾವ ಪೂರ್ಣಾಹುತಿ ಆಗಿ ಈಗ ಶ್ರೀ ಶಾರದಾ ಮಾತೆಯ ಪೂಜೆ ಆಗ್ತದೆ. ಆಮೇಲೆ ದೊಡ್ಡ ಪೂಜೆ ಆಗಿ ಸುಮಾರು 1 ಗಂಟೆಗೆ ಅನ್ನದಾನದ ವ್ಯವಸ್ಥೆ ಇದೆ. ಅನ್ನದಾನವನ್ನು ಸ್ವೀಕಾರ ಮಾಡಿ ಮತ್ತೆ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಬರಬೇಕಾಗಿ ವಿನಂತಿ. ಈಗ ಫಲ ಪೂಜೆ ಆದ ಕೂಡಲೇ ಅನ್ನದಾನ ಇದೆ. ಅನ್ನದಾನ ಆದ ಮೇಲೆ ಅನ್ನದಾನ ಸ್ವೀಕಾರ ಆದ ಮೇಲೆ ಇಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಬರಬೇಕಾಗಿ ವಿನಂತಿ.